ಶಾಲೆಯಲ್ಲಿ ಈ ವರ್ಷ ಭತ್ತದ ಬೇಸಾಯವನ್ನು ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಡುವ ಬಗ್ಗೆ ಈ ವರ್ಷ ಒಂದು ಬೇಸಾಯವನ್ನು ಮಾಡಿದ್ದು ಮಕ್ಕಳೆಲ್ಲ ಅತ್ಯಂತ ಸಂತೋಷದಿಂದ ಅದರಲ್ಲಿ ಭಾಗವಹಿಸಿದ್ದು ನಮಗೆಲ್ಲ ಅತ್ಯಂತ ಸಂತೋಷವಾಗಿದೆ. ಮಕ್ಕಳೆಲ್ಲ ಸ್ಫೂರ್ತಿ ಕೊಡೋದು ಇನ್ನೂ ಕೂಡ ಇಂಥ ಈ ಕಾರ್ಯಕ್ರಮಗಳು ಯಶಸ್ವಿಯಾಗುವಾಗ ಪ್ರತಿಯೊಬ್ಬನಿಗೂ ಕೂಡ ಒಂದು ರೀತಿಯ ಉತ್ಸಾಹ ಬರಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಂಥ ಕಾರ್ಯಕ್ರಮಗಳು ಇನ್ನೂ ಜರಗಲಿ ಅಂತ ಹೇಳಿ ಮನಸಾ ಹಾರೈಸಿ ಬೋಧಿನಿ ಶಾಲೆ ಮಕ್ಕಳಿಗೆ ಈ ಹೊಲದ ಬಗ್ಗೆ ಅರಿವಿಲ್ಲ. ಇವತ್ತು ಶಾಲೆಯ ಮಕ್ಕಳಿಗೆ ಈ ನೇಜಿಯನ್ನು ನೆಟ್ಟು ಇವತ್ತು ಭತ್ತದ ತೆನೆಯನ್ನು ಮಾಡಿ ಮಕ್ಕಳ ಕೈಯಿಂದಲೇ ಈ ಹೊಡೆಯುವ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ದೇವೆ. ಇದರಲ್ಲಿ ಮಕ್ಕಳು ಬಹಳಷ್ಟು ತಿಳುವಳಿಕೆ ಕೊಂಡಿದ್ದಾರೆ. ಆದ್ದರಿಂದ ಈ ಮಕ್ಕಳಿಗೆ ಎಲ್ಲ ಹಳತ್ತಿನ ಎಲ್ಲ ಅನುಭವವಾಗಿ ಈ ಭತ್ತ ಯಾವ ರೀತಿ ಆಗ್ತದೆ, ಊಟಕ್ಕೆ ಅಕ್ಕಿ ಹೇಗೆ ದೊರೆಯುತ್ತದೆ ಎಂಬುದು ಈಗ ಮಕ್ಕಳಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಈಗ ಬಡಿದಂಥ ಅಕ್ಕಿಯನ್ನು ಇನ್ನು ಹೊಸ ಅಕ್ಕಿ ಊಟ ಮಾಡಿ ಮಕ್ಕಳೆಲ್ಲ ಊಟ ಮಾಡಿ ಅವರವರ ಮನೆಗೆ ತೆರಳು. ದಿವಸಗಳ ಹಿಂದೆ ನಮ್ಮ ಶಾಲೆಯಲ್ಲಿ ನಾವು ನೇಜಿ ನಡುವ ಕಾರ್ಯಕ್ರಮವನ್ನು ಮಾಡಿದ್ವಿ. ಆಮೇಲೆ ಅದರ ಬೆಳವಣಿಗೆಯನ್ನು ನೋಡ್ಕೊಂಡು ಬಂದಿದ್ವಿ. ಈಗ ಅದು ಕಟಾವು ಮಾಡುವಲ್ಲಿಗೆ ತಲುಪಿದೆ. ಇಂದು ನಾವು ಅದನ್ನು ಕಟಾವು ಮಾಡಿ ಅದನ್ನು ಇಲ್ಲಿ ಹೊತ್ತುಕೊಂಡು ಬಂದು ಒಂದು ಕಡೆ ರಾಶಿ ಹಾಕಿ ಅದೊಂದು ಪಡಿ ಅಂತ ಹೇಳ್ತೇವೆ, ಅದಕ್ಕೆ ಹೊಡೆದು ಅದನ್ನು ಬೇರ್ಪಡಿಸ್ತೇವೆ. ಹಾಗೂ ಇದಕ್ಕೆ ಎಲ್ಲ ನಮಗೆ ಶಿಕ್ಷಕರು, STMC ಅಧ್ಯಕ್ಷರು ಹಾಗೂ ಪೋಷಕರೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೂ ನಮಗೆ ಇದನ್ನು ಕಟಾವು ಮಾಡೋದು ಹೇಗೆ ಅಂತ ಗೊತ್ತೂ ಇರಲಿಲ್ಲ, ಅದನ್ನೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನಾವು ತುಂಬ ಸಂತೋಷಪಟ್ಟಿದ್ದೇವೆ.